ಶುಭೋದಯ. ನಾನು ಕಥಾ ಕಾರ್ನರ್ ಲಾಕ್ಡೌನ್ ಸ್ಟೋರಿ ಕ್ವೆಸ್ಟ್ಗೆ ಒಂದು ಕತೆ ಹೇಳ್ತೀನಿ. ಮಂಡ್ಯದಲ್ಲಿ ಒಬ್ಬ ರೈತ ಇರ್ತಾನೆ. ಹೊಲವನ್ನು ಅಗಿತಿರ್ತಾನೆ. ಅಗಿಯುವಾಗ ಟನ್ ಅಂತ ಒಂದು ಸೌಂಡ್ ಬರುತ್ತೆ. ನೋಡಿದ್ರೆ ಅಲ್ಲೊಂದು ಉಂಗುರ ಸಿಗುತ್ತೆ. ಆ ಉಂಗುರನ ಹತ್ರ ಇಟ್ಕೊಂಡು ನೋಡ್ತಾನೆ. ಅಲ್ಲಿ ಕತ್ತಲನ್ನು ಹುಡುಕುವವರಿಗೆ ಎಂದು ಬರೆದಿರುತ್ತೆ. ಇದನ್ನು ತಗೊಂಡು ಅವನ ಚೀಲದಲ್ಲಿ ಇಟ್ಕೊಳ್ತಾನೆ. ತುಂಬ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ ಅವನಿಗೆ. ಹಂಗೆ ಮನೆಗೆ ಹೋಗ್ತಾನೆ. ಆದರೆ ಅವನ ಹೆಂಡತಿಗೂ ಹೇಳಲ್ಲ, ಅವನ ಮಗನಿಗೂ ಹೇಳಲ್ಲ. ಅವನ ಮಗನಿಗೆ ಗೊತ್ತಾಗತ್ತೆ ಏನೋ ಬಚ್ಚಿಕ್ಕಿಟ್ಟಿದ್ದಾರೆ ಅಂತ. ಅವನ ಮಗ ಮೆಲ್ಲಗೆ ಹೋಗಿ ಅವನ ಚೀಲನ ತೆಗಿತಾನೆ. ಅಲ್ಲಿ ಈ ಉಂಗುರ ಸಿಗುತ್ತೆ. ನೋಡ್ತಾನೆ. ಅವನು ಓದ್ತಾನೆ, ಕತ್ತಲನ್ನು ಹುಡುಕುವವರಿಗೆ ಎಂದು. ತುಂಬ ಆಶ್ಚರ್ಯಪಟ್ಟು ಅವನ ಚೀಲದಲ್ಲಿ ಇಟ್ಕೊಳ್ತಾನೆ. ಮಾರನೇ ದಿನ ಅವನು ಶಾಲೆಗೆ ಹೋಗಬೇಕಾಗಿರುತ್ತೆ. ಶಾಲೆಗೆ ಹೋದಾಗ ಬೇರೆ ಎಲ್ಲ ಮಕ್ಕಳು ಮೈದಾನದಲ್ಲಿ ಆಟ ಆಡ್ತಿರ್ತಾರೆ. ಆದರೆ ಇವನೊಬ್ಬನ ಮಾತ್ರ ಬೇರೆ ಕಡೆ ಕೂತಿರ್ತಾನೆ. ಆವಾಗ ಅವನಿಗೆ ಜ್ಞಾಪಕ ಬರುತ್ತೆ, ನನ್ನ ಹತ್ರ ಈ ಉಂಗುರ ಇದೆ ಅಂತ. ಏನಪ್ಪ ಈ ಉಂಗುರ ಮಾಡೋದು ಅಂತ ಆಚೆ ತೆಗಿತಾನೆ. ಹಾಕೊಳ್ಳೋಣ ಅಂತ, ಹೆಂಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತಾ ಅಂತ ನೋಡ್ತಾನೆ. ಹಂಗೆ ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಅರ್ಧ ಹಾಕೋಷ್ಟರಲ್ಲಿ ಪಕ್ಕದಲ್ಲಿರೋ ಕುರ್ಚಿಗಳೆಲ್ಲ ಅಲ್ಲಾಡಕ್ಕೆ ಸ್ಟಾರ್ಟ್ ಆಗತ್ತೆ. ತುಂಬ ಹೆದರಿಕೆ ಬರುತ್ತೆ ಅವನಿಗೆ. ಏನಿದು ತುಂಬ ಆಶ್ಚರ್ಯಪಟ್ಟು, ನಾನಿವತ್ತು ಹಾಕೊಳ್ಳಲ್ಲ ಅಂದ್ಬಿಟ್ಟು ತಗೊಂಡು ಮತ್ತೆ ಚೀಲದಲ್ಲಿ ಹಾಕ್ತಾನೆ. ಅವತ್ತು ಶಾಲೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾನೆ. ಅವತ್ತು ಅವನ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಇರಲ್ಲ. ಹಂಗೆ ಮನೆ ದೀಪ ಹಚ್ಚಿಸ್ತಾನೆ. ಮನೆ ದೀಪ ಹಚ್ಚಿದಾಗ ಓದ್ತಿರುವಾಗ ಸಡನ್ನಾಗಿ ಜ್ಞಾಪಕ ಬರುತ್ತೆ, ಚೀಲದಲ್ಲಿ ಉಂಗುರ ಇದೆ ಅಂತ. ಮೆಲ್ಲಗೆ ಉಂಗುರನ ಆಚೆ ತೆಗಿತಾನೆ. ಹೆಂಗಾರು ಮಾಡಿ ಹಾಕೊಳ್ಳೋಣ ಅಂತ ಅರ್ಧ ಹಾಕೋಷ್ಟರಲ್ಲಿ